ಏನ್ ಸತ್ಕರ್ಮ ಮಾಡಿದ್ರು ಇದು ದೇವರಿಗೆ ಅರ್ಪಿತ. ಆಮೇಲೆ ಎಷ್ಟೇ ಕಷ್ಟ ಬಂದ್ರು ನನ್ನ ಪಾಲಿಗೆ ಗೋವಿಂದ ಇದ್ದಾನೆ, ಅವನು ನನ್ನನ್ನು ರಕ್ಷಣೆ ಮಾಡ್ತಾನೆ, ಈ ಕಷ್ಟ ತಾತ್ಕಾಲಿಕ ಅನ್ನುವ ವಿಶ್ವಾಸ. ಆಮೇಲೆ ನಾನು ಯಾವತ್ತೂ ಅವನಿಗೆ ಸಂಬಂಧಪಟ್ಟವನು, ಇವರು ಯಾರಿಗೂ ಸಂಬಂಧಪಟ್ಟವನಲ್ಲ. ಯಾಕೆಂದ್ರೆ ಕೆಲವೊಬ್ಬರು ಕೆಲವೊಮ್ಮೆ ಇರ್ತಾರೆ, ಹೊರಟೋಗ್ತಾರೆ. ಅವರು ಶಾಶ್ವತವಾಗಿ ತಾಯಿಯಂತೆ ರಕ್ಷಣೆ ಮಾಡುವ ಕರುಣೆ ಇರುವುದು ಪರಮಾತ್ಮನ ಹೃದಯದಲ್ಲಿ ಮಾತ್ರ. ನಮ್ಮ ಹಿತವನ್ನ ಚಿಂತನೆ ಮಾಡುವ ವ್ಯಕ್ತಿ ಯಾರು? ವಿಚಾರ ಮಾಡಿದಾಗ ನಿಲ್ಲುವವನು ಒಬ್ಬನೇ ಭಗವಂತ. ಸರ್ವಾಂತರ್ಯಾಮಿಯಾದ ಭಗವಂತ ನನ್ನ ಹೃದಯದಲ್ಲಿದ್ದಾನೆ, ಎಷ್ಟು ಆಪತ್ತು ಬಂದರೂ ಇವನೇ ನನ್ನನ್ನು ರಕ್ಷಣೆ ಮಾಡ್ತಾನೆ ಎನ್ನುವ ಅಚಲವಾದ ನಂಬಿಕೆ. ಭಗವದ್ಗೀತೆಗೆ ತುಂಬಾ ಸುಂದರ ವ್ಯಾಖ್ಯಾನ ಮಾಡಿ ಕೊನೆಗೆ ಬರೆದ ಶ್ಲೋಕ ಏನು ಗೊತ್ತೋ ಮಧ್ವಾಚಾರ್ಯರು? ಎಷ್ಟೇ ಕಷ್ಟ ಬರಲಿ ನನ್ನ ಬದುಕಿನಲ್ಲಿ ಅವನು ನನ್ನನ್ನು ರಕ್ಷಣೆ ಮಾಡ್ತಾನೆ ಎನ್ನುವ ವಿಶ್ವಾಸ, ನಾನು ಅವನಿಗೆ ಸಂಬಂಧಪಟ್ಟವನು ಅನ್ನುವ ಎಚ್ಚರ, ಅವನಲ್ಲಿ ನನ್ನ ಬದುಕಿನ ಸರ್ವಸ್ವ ವಿಧವಾದ ಸಮರ್ಪಣೆ, ಇದು ನನ್ನ ಬದುಕಿನ ಸೂತ್ರಗಳು ಅಂತ ಹೇಳಿದ್ದಾರೆ.